ವಿಟ್ಲದ ಮಣ್ಣಿನ ಸಮಸ್ತ ದೈವ ದೇವರುಗಳಿಗೆ ಪೊಡಮೊಟ್ಟು ನಮಸ್ಕರಿಸಿ ನಮ್ಮ ಧ್ಯೇಯವನ್ನ ನಮ್ಮ ಕನಸನ್ನ ಇದೇ ತಿಂಗಳ 13ನೇ ತಾರೀಕಿನೆಂದು ಸಾಕಾರಗೊಳಿಸಬೇಕು ಅಂತ ಹೇಳಿ ಭಕ್ತಿಯಿಂದ ಆ ದೈವ ದೇವರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ಸಜ್ಜನ ಸಮಾಜ ಬಂಧುಗಳೇ, ನನಗನಿಸ್ತದೆ ಈ ಬಾರಿ ಯಾವುದೋ ರಾಷ್ಟ್ರೀಯ ಪಕ್ಷದಿಂದ ಅರುಣಣ್ಣನಿಗೆ ಟಿಕೆಟ್ ಸಿಕ್ಕದ್ದೇ ಒಳ್ಳೆಯದಾಯ್ತು. ಯಾಕೆ ಅಂತಂದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ. ನೀವೆಲ್ಲ ಜಯಘೋಷವನ್ನ ಕೂಗುತ್ತಾ ಬಂದ್ರಲ್ಲ, ದೇಶಕ್ಕೆ ಮೋದಿ, ಯುಪಿಗೆ ಯೋಗಿ, ಪುತ್ತೂರಿಗೆ ಪುತ್ತಿಲ ಅನ್ನೋವಾಗ ನನಗೆ ಒಂದು ಅನಿಸ್ತಾ ಇತ್ತು, ಎಷ್ಟು ಜನ ಕಾರ್ಯಕರ್ತರ ಬೆಂಬಲ, ಈ ವೈಯಕ್ತಿಕ ವರ್ಚಸ್ಸಿದೆಯಲ್ಲ, ನನ್ನ ಅಂತರ್ಮನಸ್ಸಿನ ಮಿಡಿತ ಪುತ್ತೂರಿಗೆ ಪುತ್ತಿಲ ಅಂತ ಹೇಳ್ತಿರ್ಲಿಲ್ಲ, ಕರ್ನಾಟಕಕ್ಕೆ ಪುತ್ತಿಲ ಅಂತ ಹೇಳ್ತಾ ಇತ್ತು. ಇಡೀ ಕರ್ನಾಟಕ ವಿಧಾನಸಭಾ ಕ್ಷೇತ್ರವನ್ನ ಅವಲೋಕನ ಮಾಡಿ ನೋಡಿ, ಇಂಥ ಗಟ್ಸ್ ಲೀಡರ್ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲದೆ ಇನ್ಯಾವ ಕ್ಷೇತ್ರದಲ್ಲಿದ್ದಾರೆ ಅಂತ ಯೋಚನೆ ಮಾಡಿ, ಯಾವುದಾದ್ರೂ ರಾಷ್ಟ್ರೀಯ ಪಕ್ಷದಲ್ಲಿ. ಪ್ರೀತಿಯ ಬಂಧುಗಳೇ, ಇನ್ನೊಂದು ವಿಷಯ, ಟಿಕೆಟ್ ಸಿಕ್ಕದ್ ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಇವತ್ತು ಪುತ್ತೂರಿನ ಎಲ್ಲೆಲ್ಲೂ ನಡೀತಾ ಇರೋದು ಮತ ಪ್ರಚಾರ ಅಂತ ನನಗನ್ಸೋದಿಲ್ಲ, ಮತದಾನದ ಪ್ರಚಾರ ಅಂತ ನನಗನ್ಸೋದಿಲ್ಲ. ಅದರ ಬದಲಾಗಿ ವಿಟ್ಲದ ರಾಜ ರಸ್ತೆಯಲ್ಲಿ ಸಾಗಿ ಬಂದದ್ದು ಹಿಂದೂ ಸಮಾಜೋತ್ಸವ ಅಂತ ನನಗನಿಸ್ತಾ ಇದೆ. ಈ ಮೂಲಕ ಹಿಂದೂ ಬಂಧುಗಳು ಸುಸಂಘಟಿತ ಜಾಗೃತ ಸಮಾಜ ಶಕ್ತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಅಧ್ಯಾತ್ಮದಲ್ಲೊಂದಿದೆ. ದೈವವೇ ಅರೇಂಜ್ ಮಾಡುತ್ತದೆ ಒಂದು ವ್ಯವಸ್ಥೆಯನ್ನ ಅಂತ. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಬದುಕ ನೀನು ಕೂತಿರು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಬದುಕ ನೀನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಗನು, ವಿವರಗಳ ಜೋಡಿಸುವ ಯಜಮಾನ ಬೇರಿಗನು. ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ. ಅರುಣಣ್ಣ, 30 ವರ್ಷಗಳ ಸಾರ್ವಜನಿಕ ಬದುಕು ನಿಮ್ಮದು. ನಿಮ್ಮ ಅತ್ಯಂತ ಶುದ್ಧ ಚಾರಿತ್ರ್ಯವನ್ನ ನೋಡಿದ ಕಾರ್ಯಕರ್ತ ಬಂಧು, ಹಣದ ವಿಷಯದಲ್ಲಿ ಕ್ಲೀನ್, ಹೆಣ್ಣಿನ ವಿಷಯದಲ್ಲಿ ಕ್ಲೀನ್, ಎಲ್ಲಾ ವಿಷಯಗಳಲ್ಲಿ ಕ್ಲೀನ್ ವ್ಯಕ್ತಿಯಾಗಿರುವ ನಿಮ್ಮನ್ನ, ನಿಮ್ಮ ಸಾಮರ್ಥ್ಯವನ್ನ ಮನಗಂಡು ಪುತ್ತೂರಿನಲ್ಲಿ ಅಭಿವೃದ್ಧಿಯ ಧ್ವಜವನ್ನ ಹಾರಾಡಿಸೋ ಕೆಪಾಸಿಟಿ ನಿಮಗಿದೆ ಅನ್ನೋದನ್ನ ಮನಗಂಡು ಕಾರ್ಯಕರ್ತ ಕೂಗಿದ್ದಾನೆ, ಕ್ಷೇತ್ರಕ್ಕೆ ಪುತ್ತಿಲರೇ MLA ಆಗಬೇಕು ಅಂತ. ಆದರೆ ಇಲ್ಲಿ ಕಾರ್ಯಕರ್ತರನ್ನ ಸೋಲಿಸಿ, ಕಾರ್ಯಕರ್ತರಿಗೆ ಗೊತ್ತಿರುವ ನಾಡಿ ಮಿಡಿತವನ್ನ ಧಿಕ್ಕರಿಸಿ ಟಿಕೆಟ್ ಅನ್ನ ವಂಚಿಸಲಾಗಿದೆ. ಆದರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಗನು ಈ ತುಳುವ ಮಣ್ಣಿನಲ್ಲಿ, ಈ ಸ್ವಾಮಿ ಶಕ್ತಿಗಳ, ಸ್ವಾಮಿ ಸತ್ಯಗಳ ಸನ್ನಿಧಾನದಲ್ಲಿ, ಈ ದೈವ ದೇವರುಗಳ ಭೂಮಿಯಲ್ಲಿ ಅನ್ಯಾಯ ನಡಿಲಿಕ್ಕೆ ಸಾಧ್ಯ ಇಲ್ಲ. ಪುತ್ತೂರಿಗೆ ಪುತ್ತಿಲ ಅಂತ ಹೇಳಿ ತುಳುವ ಮಣ್ಣಿನ ಶಕ್ತಿಗಳು ಫಿಕ್ಸ್ ಮಾಡಿ ಆಗಿದೆ ಆಲ್ರೆಡಿ. ನನಗೆ ಒಬ್ರು ಹೇಳ್ತಾರೆ, ಭಗವಂತ ಪಕ್ಷೇತರ ಆಗಿ ನಿಂತರೂ ನಾವು ಪಾರ್ಟಿಯನ್ನ ಬಿಡಲ್ಲ. ಎಂತ ಮೂರ್ಖತನ ರೀ! ಭಗವಂತ ಪಕ್ಷೇತರ ಆಗಿ ನಿಂತರೂ ನಾವು ಪಕ್ಷವನ್ನ
ಬಿಡಲ್ಲ. ನಿಮ್ಮ ಪಕ್ಷವನ್ನ ಬೆಳೆಸಿದ್ದು ಆ ಅಯೋಧ್ಯೆಯ ಭಗವಂತ, ನಿಮ್ಮ ಪಕ್ಷವನ್ನ ಬೆಳೆಸಿದ್ದು ಆ ದತ್ತಪೀಠದ ದತ್ತಾತ್ರೇಯ. ಅವನು ನಿತ್ತರೂ ಕೂಡ ಪಕ್ಷವನ್ನ ಬಿಡಲ್ಲ. ಕೃತಜ್ಞರು. ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಆ ಶನಿ ಪೂಜೆ ನಡೆದಿದ್ದಾಗ ಇದೇ ರೀತಿ ಅರುಣಣ್ಣನ ಆ ಸಂಘಟನಾ ಶಕ್ತಿಯ ಪ್ರದರ್ಶನವಾಗಿ ಸಾವಿರ 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 ಜನ ಸೇರಿದ್ದರಲ್ಲ. ಆ ಜನರ ಮುಂದೆ ಲಾಠಿ ಚಾರ್ಜ್ ಮಾಡಿಸಿ, ನನಗೆ ಗೊತ್ತಿಲ್ಲ, ನಾನು ಬಹಳ ಸಣ್ಣವನಿದ್ದೆ, ಪುತ್ತೂರಿನ ಹಿರಿಯರ ಹತ್ರ ಕೇಳ್ತಾ ಇದ್ದೆ, ಏನ್ರೋ ಆಯ್ತು ಆ ಶನಿ ಪೂಜೆಯಲ್ಲಿ. ಆ ಶನಿ ಪೂಜೆಯಲ್ಲಿ ಉಣ್ಣಬೇಕಾಗಿದ್ದ ಅನ್ನದ ಕೊಪ್ಪರಿಗೆಯನ್ನ ಚೆಲ್ಲಿ ಅನ್ನವನ್ನ ಚಲ್ಲಾಪಿಲ್ಲಿಯಾಗಿ ಬಿಸಾಡಲಾಯಿತಂತೆ. ತಾಯಂದಿರು ಹೆಣ್ಣು ಮಕ್ಕಳು ಅಂತ ನೋಡದೆ ಲಾಠಿ ಪೆಟ್ಟನ್ನ ಕೊಡಲಾಯಿತಂತೆ. ಎಷ್ಟೋ ಜನ ಶನಿದೇವರ ಸನ್ನಿಧಿಯಲ್ಲಿ, ಆ ಭಗವಂತನ ಸನ್ನಿಧಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಸೇರಿದವರ ಮೇಲೆ ಇಂಥ ಒಂದು ಪ್ರಕಾರ ನಡೀತಂತೆ. ಹಿಂದುತ್ವವನ್ನ ಉಳಿಸ್ತೇವೆ, ಹಿಂದುತ್ವವನ್ನ ರಕ್ಷಣೆ ಮಾಡ್ತೇವೆ, ಹಿಂದೂ ಅಸ್ಮಿತೆಗೆ ನಾವೇ ಭರವಸೆ ಅಂತ ಮಾತಿಗೂ ವಚನ ಕೊಟ್ಟಂತಹ ನೀವು ಲಾಠಿ ಚಾರ್ಜ್ ಮಾಡಿಸಿದ್ದನ್ನ ಶನಿ ಬಿಡಿಸಿದ್ದು ಅಂತ ಹೇಳಿ ಭಗವಂತನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಕರ್ಮ ಹ್ಯಾಸ್ ರಿಟರ್ನ್. ಮಾಡಿದ ಕರ್ಮ ರಿಟರ್ನ್ ಆಗಿ ಬಡದೇ ಬಡಿತದೆ. ಇವತ್ತು ಕಾರ್ಯಕರ್ತ ಜಾಗೃತನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕೃಷ್ಣಣ್ಣ ಏನಾಗ್ಬೋದು ಮಾರೇ ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಇವತ್ತು. ಆದ್ರೆ ಸುಳ್ಯಕ್ಕೆ ಹೋಗಿ ನೋಡಿದರೆ, ಬಂಟ್ವಾಳಕ್ಕೆ ಹೋಗಿ ನೋಡಿದ್ರೆ, ಬೆಳ್ತಂಗಡಿಗೆ ಹೋಗಿ ನೋಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನಾನು ಮೂಲತಃ ಸುಳ್ಯದವನು, ಯಾವುದೋ ಕಾರಣಕ್ಕಾಗಿ ಸುಳ್ಯದ ಮನೆಗೆ ಹೋಗಿದ್ದೆ. ಅಲ್ಲಿ ಪಾರ್ಟಿ ಕಡೆಯಿಂದ ಬಂದಿದ್ರು. ನಾನು ಹೋದ ಮೇಲೆ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ರಂತೆ, ಪುತ್ತೂರನ್ನ ಕಳಕೊಂಡೇವಲ್ವಾ ಅಂತ. ಸ್ಟ್ರಾಟಜಿ ಇವರಿಗೆ ಗೊತ್ತಾಗಿದೆ. ಪುತ್ತೂರನ್ನ ಕಳಕೊಂಡದ್ದು ಪಾರ್ಟಿ ಆಗಿರಬಹುದು, ಆದ್ರೆ ಹಿಂದುತ್ವ ಪುತ್ತೂರನ್ನ ಕಳ್ಕೊಳ್ಳಿಲ್ಲ. ನಮ್ಮ ಉಸಿರು ಹಿಂದುತ್ವ, ನಮ್ಮ ಜೀವ ಹಿಂದುತ್ವ, ನಮ್ಮ ಪ್ರಾಣ ಹಿಂದುತ್ವ. ಈ ಹಿಂದುತ್ವವನ್ನ ಪುತ್ತೂರಿನ ಕಾರ್ಯಕರ್ತ, ಪುತ್ತೂರಿನ ಜಾಗೃತ ಮತದಾರ ಬಿಟ್ಟು ಕೊಡಲೇ ಇಲ್ಲ. ವಿಟ್ಲದಲ್ಲಿ ಇಂಥ ಒಂದು ಬೃಹತ್ ಸ್ತೋಮ ಕಣ್ಣಿಗೆ ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೀವು ಗಮನಿಸ್ತಾ ಇದ್ದೀರಿ ಹೇಗಿದೆ ಅಂತ. ಕೆಲವರು ಯೋಚನೆ ಮಾಡ್ತಾರೆ, ಬೆಂಗಳೂರು ಎಸಿ ರೂಮಲ್ಲಿ ಕೂತು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ಲಿಕ್ಕಿಲ್ಲ ಅಂತ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಸಮಾವೇಶಕ್ಕೆ 500 ಜನ ಸೇರಿದ್ರೆ ಅವ್ರ ಸಮಾವೇಶಕ್ಕೆ 150 ಜನ, ನಮ್ಮ ಸಮಾವೇಶಕ್ಕೆ, ನಮ್ಮ ಮೀಟಿಂಗಿಗೆ 300 ಜನ ಸೇರಿದ್ರೆ ಅವ್ರ ಮೀಟಿಂಗಿಗೆ 30 ಜನ. ಸುಮ್ನೆ ನನ್ನ ಭಾಷಣದಲ್ಲಿ ಏನೇನೋ ಮಾತಾಡ್ತಿಲ್ಲ. ನಮ್ಮ ಮನೆಯಲ್ಲಿ ಅರುಣಣ್ಣ ಬಂದು ಮೊನ್ನೆ ಮೀಟಿಂಗ್ ಆಗಿತ್ತು. ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಮೆಸೇಜ್ ಹರಿಯಬಿಟ್ಟಿದ್ವಿ, ಇಷ್ಟು ಗಂಟೆಗೆ ಮೀಟಿಂಗ್ ಅಂತ. ಗೊತ್ತಾಯ್ತು ಕೌಂಟರ್ ಆಗಿ ಏನಾದರೂ ಮಾಡಬೇಕಲ್ಲ ಅಂತ ಕೇಳಿ ಅದೇ ಸಮಯಕ್ಕೆ 1 ಕಿಲೋಮೀಟರ್ ದೂರ ನನ್ನ ಮನೆಯಿಂದ ಅಲ್ಲೊಂದು ಮೀಟಿಂಗ್ ಅನ್ನು ಇಡಲಾಗಿತ್ತು. ಕ್ಷೇತ್ರದ ಪಾರ್ಟಿ ಅಭ್ಯರ್ಥಿ ಇದ್ರು, ಗೌರವಾನ್ವಿತ ಒಬ್ರು ಡಾಕ್ಟರ್ ಇದ್ರು. ಅವರಿಬ್ರು ಇದ್ದಾಗ ನಮ್ಮ ಮನೆ ಮೀಟಿಂಗ್ಗೆ 300 ಜನ. ಅಲ್ಲಿಗೆ ಹೋದವರಲ್ಲೇ ಒಬ್ರು ಬಂದು ಹೇಳಿದ್ರು, ಕೃಷ್ಣಣ್ಣ ಅಲ್ಪ 5 ಜನ ನಿಕ್ಲಿಲ್ಪ 8 ಜನ ಅಂತ. ಇದು ಗ್ರೌಂಡ್ ರಿಯಾಲಿಟಿ. ಮೀಡಿಯಾ ಸಮೀಕ್ಷೆ ನೋಡಿದ್ರ 2 3 ಚಾನೆಲ್ಗಳ ಸಮೀಕ್ಷೆ ಕೊಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ
6 ಸೀಟ್ ಬಿಜೆಪಿ, 6 ಸೀಟ್ ಬಿಜೆಪಿ, 1 ಕಾಂಗ್ರೆಸ್. ನಾನು ಹೇಳ್ತಾ ಇರೋದಲ್ಲ, ಮೀಡಿಯಾ ಸಮೀಕ್ಷೆಗಳು, ಇಂಟೆಲಿಜೆನ್ಸಿ ಕಡೆಯಿಂದಲೂ ಮಾಹಿತಿ ಇದೆ. 6 ಸೀಟ್ ಬಿಜೆಪಿ, 1 ಸೀಟ್ ಕಾಂಗ್ರೆಸ್, 1 ಇತರ ಅಂತ ಕೊಡ್ತಿವೆ ಮಾಧ್ಯಮಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಇತಿಹಾಸ ಗೊತ್ತಿದ್ರೆ ಇತರ ಅನ್ನುವ ಪದಕ್ಕೆ ಯಾವ ಅರ್ಥ ಅಂತ ನಿಮಗೆ ಗೊತ್ತಾಗಬಹುದು. ಆದದ್ರಿಂದಲೇ ಹೇಳಿದ್ದು, ಆಲ್ರೆಡಿ ಅರುಣಣ್ಣ MLA ಆಗಿದೆ ಪುತ್ತೂರಿನಲ್ಲಿ. ಈ ಸಮಾವೇಶ ಯಾಕೆ ಗೊತ್ತಾ? ಇವತ್ತು ಇಲೆಕ್ಷನ್ ಆದ್ರೆ ಅರುಣಣ್ಣನೇ ವಿನ್ ಆಗ್ತಾರೆ. ಆದರೆ ಇವರು ಒಂದು ಭ್ರಾಮಕ ಜಗತ್ತಿನಲ್ಲಿ, ನಾನು ಯಾರು ಅಂತ ಹೇಳಿಬಿಡುತ್ತೇನೆ. ನನ್ನ ಅಮ್ಮ, ನನಗೆ ಜನ್ಮ ಕೊಟ್ಟ ಅಮ್ಮ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಮಾಡಿದ್ರು ನನಗೆ. ಅವರು ಸುಳ್ಯದ ಮತದಾರರು. ಏನ್ ಮೆಸೇಜು ಅಂತಂದ್ರೆ, ಮಗ ನನ್ನದೊಂದು ಆಸೆ. ಏನಮ್ಮ? ಏನೂ ಇಲ್ಲ, ಜೀವಮಾನದ ಕಡೆ ತನಕ ಬಿಜೆಪಿಗೆ ಬೈಬೇಡ ಮಗ ಅಂತ ಹೇಳುವ, ಯಾವತ್ತೂ ಕೂಡ ಬಿಜೆಪಿಯನ್ನ ಬಿಟ್ಟು, ತಾವರೆಯನ್ನ ಬಿಟ್ಟು ಗೊತ್ತೇ ಇಲ್ಲದ ಅಮ್ಮ ಜನ್ಮ ಕೊಟ್ಟ ಮಗ ನಾನು ಇವತ್ತು ಅರುಣಣ್ಣನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಒಂದೊಂದ್ಸಲ ಅನ್ಸೋದು, ಅರುಣಣ್ಣನನ್ನ ಬೈತಾ ಹೋಗ್ತಾ ಇದ್ದಾರಂತೆ, ಜೊತೆಗೆ ನನ್ನನ್ನು ಬೈತಾರಂತೆ ಕೆಲವರು ನಾಯಕರು. ಆದರೆ ಇವರಿಗೆ ಮತ ಹಾಕುವ ದಂಪತಿಯ ಮಗನನ್ನ ಈ ತರ ಅವಮಾನ ಮಾಡಬಾರದು ಅಂತ ಹೇಳುವ ಯೋಚನೆಯೇ ಅವರಲ್ಲಿಲ್ಲ. ಅವರಿಗೆ ಸರೆಂಡರ್ ಆಗಿ ಅವರ ಪಾದಕ್ಕಡ್ಡ ಬಿದ್ದರೆ ಮಾತ್ರ ನಾವು ಬೇಕು. ಇದಲ್ಲ, ಇವತ್ತು ಕಾರ್ಯಕರ್ತರಿಗೆ ಸ್ವಂತಿಕೆ ಇದೆ. ಶ್ರೀಕೃಷ್ಣ ಸ್ಟ್ರಾಟಜಿ ನೀನ್ ಹೇಳಿದಾಗ ಆಗೋದಿಲ್ಲ. ಶಕ್ಕುವಕ್ಕನ ಕಾಲದಲ್ಲೂ ಕೂಡ ಜನ ಸೇರ್ತಾ ಇದ್ರು. ಆದ್ರೆ ಅವರಿಗೆ ಬಿದ್ದಿದ್ದು 25,000 ಹೇಳ್ತಾರೆ, ಲೆಕ್ಕಾಚಾರ ಕೊಡ್ತಾರೆ. ಆದರೆ ಶಕ್ಕುವಕ್ಕನ ಕಾಲ ಬೇರೆ, ಇವಾಗ ಕಾಲ ಬೇರೆ. ಇವಾಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸತ್ಯವನ್ನ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಆಗದ ಕಾಲ. ಇವತ್ತು ಪುತ್ತೂರಿನಲ್ಲಿ ಇತಿಹಾಸ ನಿರ್ಮಾಣ ಆಗ್ತದೆ. ದಯವಿಟ್ಟು ಹಿರಿಯ ನಾಯಕರೇ, ಈ ಅತ್ಯಂತ ಸಣ್ಣವನ ಕಿವಿ ಮಾತು ನಿಮಗೆ ಏನು ಅಂತಂದರೆ, ನೋಡಿ, ಬಾಯಿಗೆ ಬಂದ ಹಾಗೆ ನೀವು ಬೈಬೇಡಿ. ಇಡೀ ಕರ್ನಾಟಕದ ಸಮೀಕ್ಷೆ ಹೇಳುತ್ತೇವೆ, ಆ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ 114 ಸೀಟ್ ಬರೋದಿಲ್ಲ ಈ ಸಲ ಬರೋದ್ 100 ಸೀಟ್ ಅಂತ. ನಮ್ಮ ಪುತ್ತೂರಿನ ಇಷ್ಟೂ ಜನ ಹೋಮ್ ಮಿನಿಸ್ಟರೇ ಬೇಕು ಅಂತ ಕೇಳಿದ್ರೆ ನೀವು ಬಾಯಿ ಮುಚ್ಚಬೇಕಾದೀತು. ಪ್ರೀತಿಯ ಬಂಧುಗಳೇ, ನಿಮಗೆ ಫೋನ್ ಬರುತ್ತದೆ, ನಿಮಗೆ ಆಮಿಷಗಳನ್ನ ಒಡ್ಡಲಾಗ್ತದೆ. ನನಗೊಬ್ಬ ದೊಡ್ಡ ನಾಯಕ ಕಾಲ್ ಮಾಡಿದ್ರು, ಶ್ರೀಕೃಷ್ಣ ಸೈಲೆಂಟ್ ಆಗಿರು, ನೋಡಿ ಏನೇನ್ ಮಾತು, ಸೈಲೆಂಟ್ ಆಗಿರು, ನಿನಗಿರುವ ಸಾಮರ್ಥ್ಯ, ನಿನಗಿರುವ ಅಧ್ಯಯನಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಮಿಂಚಬೇಕು ಮಾರಾಯ. ನೀನು ಸೈಲೆಂಟ್ ಆಗಿದ್ರೆ ಸ್ಟೇಟ್ ಲೆವೆಲ್ಗೆ ಬೆಳೆಸೋ ಗ್ಯಾರಂಟಿ ನಾನು ಕೊಡುತ್ತೇನೆ ನಿನ್ನನ್ನ ಅಂತಂದ್ರು. ಆಗ ನಾನು ಹೇಳಿದೆ, ನಾನು ಸ್ಟೇಟ್ ಲೆವೆಲ್ಲೋ ನ್ಯಾಷನಲ್ ಲೆವೆಲ್ಲೋ ಬೆಳಿಬೇಕು ಅಂತಂದ್ರೆ ನಿಮಗೆ ಮಾತ್ರ ಅಲ್ಲ, ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇದ್ರೆ ಮಾತ್ರ ಅದೆಲ್ಲವೂ ಸಾಧ್ಯ ಆಗ್ತದೆ. ಆ ಪುತ್ತಿಲರನ್ನ ಮಹಾಲಿಂಗೇಶ್ವರ ದೇವರೇ ಆಯ್ಕೆ ಮಾಡಿದ್ದಾರೆ, ಇದರಲ್ಲಿ ಡೌಟೇ ಇಲ್ಲ. ಆದದ್ರಿಂದ ಪ್ರೀತಿಯ ಬಂಧುಗಳೇ, ನಾನು ಮೊದಲ ದಿನದಿಂದ ಇರಲಿಲ್ಲ, ಕೊಟೇಚ ಹಾಲಿಗೆ ನಾನು ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ನಮ್ಮತನ ಬೇಕು. ಪುತ್ತೂರಿನಲ್ಲಿ ಸಿದ್ಧಾಂತ ನಮ್ಮದೇ ಬೇಕು, ನಂಬಿಕೆ ನಮ್ಮದೇ ಬೇಕು. ಆದದ್ರಿಂದ ನಾನು ಬಂದಿರಲಿಲ್ಲ. ಕಾರ್ಯಕರ್ತ ಏನು ಬಯಸ್ತಾ ಇದ್ದಾನೆ, ಅರುಣಣ್ಣನ ಫೋನಿಗೆ ನಾನು ಬಗ್ಗೋದಿಲ್ಲ. ಅವರು ಫೋನ್ ಮಾಡೇ ಇಲ್ಲ.
ಅರುಣಣ್ಣ ಕಾಲ್ ಮಾಡ್ತಾ ಇದ್ರು ಕೂಡ ನಾನು ಬರ್ತಾ ಇರಲಿಲ್ಲ. ಆದರೆ ಯಾವಾಗ ಬಂದೆ ಅಂತಂದ್ರೆ ದಿನ ಬೆಳಗಾಗುವುದರ ಒಳಗಡೆ 24 ಗಂಟೆಯ ಒಳಗಡೆ ಕೊಟೇಚ ಹಾಲಲ್ಲಿ ಜಮಾಯಿಸಿದ 3000 ಜನ ಕಾರ್ಯಕರ್ತರ ಆ ಅಂತರಾಸೆ ಅರುಣಣ್ಣ ಬೇಕು ಅಂತ ಇತ್ತಲ್ಲ, ಆ ಕಾರ್ಯಕರ್ತನಿಗೆ ದನಿಯಾಗಬೇಕು ಅಂತ ನನಗೆ ಅನಿಸ್ತು. ಆದದ್ರಿಂದ ನಾನು ಬಂದೆ. ಇದು ಬಿಜೆಪಿ ಮತ್ತು ಪುತ್ತಿಲ ಸ್ಪರ್ಧೆ ಅಲ್ಲ. ನೆನಪಿಡಿ, ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಅರುಣಣ್ಣ ಗೆದ್ದರೆ 2ನೇ ಸ್ಥಾನ ಬಿಜೆಪಿ ಅಲ್ಲ, ಬಿಜೆಪಿ 3ನೇ ಸ್ಥಾನ. ಬಿಜೆಪಿ 3ನೇ ಸ್ಥಾನ. ಆದದ್ರಿಂದ ಅರುಣಣ್ಣ ಗೆಲ್ಲದೆ ಇದ್ರೆ ಬಿಜೆಪಿ ಬರೋದಿಲ್ಲ. ನೆನಪಿಡಿ, ವಿಟ್ಲದ ಮಣ್ಣಿನಲ್ಲಿ ನಾನು ಹೇಳಿದ ಮಾತನ್ನ ದಯವಿಟ್ಟು ನೆನಪಿಡಿ. ಅರುಣಣ್ಣ ಗೆದ್ದರೆ 2ನೇ ಸ್ಥಾನ ಬಿಜೆಪಿ ಅಲ್ಲ, 3ನೇ ಸ್ಥಾನ. ಅರುಣಣ್ಣ ಗೆಲ್ಲದೆ ಇದ್ರೆ ಬಿಜೆಪಿ ಗೆಲ್ಲೋದಿಲ್ಲ. ದೇಶದ್ರೋಹಿ ಚಿಂತನೆಗಳ ಕೈಗೆ ಈ ಕ್ಷೇತ್ರ ಹೋಗ್ತದೆ. ಆದದ್ದರಿಂದ ಅವರ ಅಹಂಕಾರಕ್ಕೆ, ಅವರ ಸ್ವಪ್ರತಿಷ್ಠೆಗೆ ಅವರಿಗೆ ಕಾಲ ಮಿಂಚಿರಲಿಲ್ಲ. ಈ ಸರ್ವೆ, ಈ ಡೇಟಾ, ಈ ಕಾರ್ಯಕರ್ತರ ಏನ್ ಮನಸ್ಥಿತಿ ಇದೆ ಅದನ್ನ ತಿಳಿಯುವುದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಬೈಠಕ್ ಸೇರಿದವರು ಇಲ್ಲ, ಅವರಿಗೆ ಬಿ ಫಾರಂ ಕೊಡಲ್ಲ ಅಂತ ತೀರ್ಮಾನ ಮಾಡಿ ಹಠ ಹಿಡಿದರಲ್ಲ. ಆ ಹಠ, ಆ ಅಹಂಕಾರ, ಆ ಪ್ರತಿಷ್ಠೆ ಸೋಲಬೇಕು, ಕಾರ್ಯಕರ್ತ ಗೆಲ್ಲಬೇಕು. ಆದದ್ರಿಂದ ಪುತ್ತಿಲ ಅನ್ನುವರು ಒಬ್ಬ ವ್ಯಕ್ತಿ ಅಲ್ಲ. ಪುತ್ತಿಲ ಅಂತಂದ್ರೆ ಪುತ್ತೂರಿನ ಒಂದು ಸ್ಟ್ರಾಂಗ್ ಟೀಮ್. ಅದು ಪುತ್ತೂರಿನ ಒಂದು ಸ್ಟ್ರಾಂಗ್ ಟೀಮ್. ಅದು ನನಗೆ ನೀವು ಆ ವಾಹನದಲ್ಲಿ ನನ್ನನ್ನು ಹತ್ಸುವಾಗ ನಾಚಿಕೆಯಾಗೋದು ಯಾಕೆ ಅಂತಂದ್ರೆ, ಇಲ್ಲ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳೋದು ಯಾಕೆ ಅಂತಂದ್ರೆ, ಕಣ್ಣಿಗೆ ಕಾಣದ ಅದೆಷ್ಟೋ ಕೈಗಳು ನಾನು ಕಣ್ಣಿಗೆ ಕಾಣ್ತೇನೆ ವಾಹನದಲ್ಲಿ ನೀವು ನನ್ನನ್ನು ಹತ್ತಿಸಿದರೆ. ಆದರೆ ಕಾಣದ ಕೈಗಳು ಯಾವುದ್ಯಾವುದೋ ಜಾತಿ, ಯಾವುದ್ಯಾವುದೋ ನಂಬಿಕೆಗಳಿಗೆ ಸೇರಿದವರು. ಅರುಣಣ್ಣ ಇದಾಗಲ್ಲ. ಆದರೆ ಅರುಣಣ್ಣ ಸೋತ್ರೆ ಅರುಣಣ್ಣನ ಆಫೀಸಲ್ಲಿರುವಂತಹ ಒಬ್ಬ ಗಟ್ಟಿ ತಾಕತ್ತಿನ ಒಕ್ಕಲಿಗ ಗೌಡ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಒಬ್ರು ಶೆಟ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಕುಲಾಲ್ ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಹಿಂದೂ ಸಮಾಜದ ಪ್ರತಿಯೊಬ್ಬರು ಅಳ್ತಾರೆ. ಹಿಂದುತ್ವ ಅಂತಂದ್ರೆ ಏನ್ ಗೊತ್ತಾ? ಹಿಂದುತ್ವ ಅಂದ್ರೆ ಯಾರಾದ್ರೂ ಗೌಡ್ರಿಗೆ ನೋವಾದ್ರೆ ಶೆಟ್ರಿಗೆ ಬೇಜಾರಾಗಬೇಕು, ಶೆಟ್ರಿಗೆ ಬೇಜಾರಾದ್ರೆ ಬ್ರಾಹ್ಮಣನಿಗೆ ಬೇಜಾರಾಗಬೇಕು, ಬ್ರಾಹ್ಮಣನಿಗೆ ಬೇಜಾರಾದ್ರೆ ಕುಲಾಲಿಗೆ ಬೇಜಾರಾಗಬೇಕು, ಕುಲಾಲಿಗೆ ಬೇಜಾರಾದ್ರೆ ಕೊಂಕಣಸ್ಥ ಸಮಾಜದವನು ಎದ್ದು ನಿಲ್ಲಬೇಕು ಪ್ರತಿಭಟನೆಗೆ. ಕೊಂಕಣಿ ಸಮಾಜದವರು ಅವರು ಬೇಜಾರು ಮಾಡಿಕೊಂಡ್ರೆ ಇನ್ನೊಬ್ಬ ಎದ್ದು ನಿಲ್ಲಬೇಕು. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಹಿಂದೂ ಅಷ್ಟೇ. ಆದ್ರಿಂದ ಯಾರಿಗೂ ಅನ್ಯಾಯ ಆಗಬಾರದು ಅಂತ ಯೋಚನೆ ಮಾಡೋದಿದ್ರೆ ಹಿಂದುತ್ವ ಮುಖ್ಯ. ಆದರೆ ನನ್ನ ಜಾತಿಗೆ ಮಾತ್ರ ಅನ್ಯಾಯ ಆಗಬಹುದು ಬೇಡ ಅಂತ ಯೋಚನೆ ಮಾಡೋದಿದ್ರೆ ಜಾತಿವಾದಕ್ಕೆ ಹೋಗಬಹುದು. ಆದ್ರಿಂದ ಇದು ಜಾತಿವಾದಿ ಅಲ್ಲ, ಇದು ಹಿಂದೂವಾದ. ಈ ಹಿಂದೂವಾದ ಗೆಲ್ಲಬೇಕು. ಎಲ್ಲಾ ಲೆಕ್ಕಾಚಾರಗಳು ಕೂಡ ಪುತ್ತಿಲ ಪರವಾಗಿ ಇರೋದ್ರಿಂದ ನನಗೆ ಮತ್ತೆ ಮತ್ತೆ ಹೇಳೋದು, ಆ ಆಶಾ ತಿಮ್ಮಪ್ಪ ತ್ಯಾಗಮಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತನ್ನ ಮಗನನ್ನೇ ಪ್ರಚಾರಕರನ್ನಾಗಿ ಕಳುಹಿಸಿಕೊಟ್ಟಂತಗ ಹಿರಿ ಜೀವ. ಆ ಜೀವದ ಮೇಲೆ ನನಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ತುಂಬಾ ಆತ್ಮೀಯವಾಗಿ ಗೊತ್ತಿದೆ ಕೂಡ. ಆಶಾ ತಿಮ್ಮಪ್ಪ ಅನ್ನುವ ತಾಯಿಯ ವಿರುದ್ಧ ಹೋರಾಟ ಅಲ್ಲ, ದೊಡ್ಡ ದೊಡ್ಡ ನಾಯಕರು ಇವರನ್ನ ಬಲಿಪಶು ಮಾಡ್ತಾ ಇದ್ದಾರಲ್ಲ, ಆ ನಾಯಕರ ಅಹಂಕಾರದ ವಿರುದ್ಧ ಹೋರಾಟ. 2023ರಲ್ಲಿ ಆ ಅಹಂಕಾರವನ್ನ ಮೆಟ್ಟಿ
ಎತ್ತಿ ನಿಂತು ಪುತ್ತೂರಿನ ಮಣ್ಣಿನಲ್ಲಿ ಭಗವಾ ಧ್ವಜವನ್ನ ಪಟಪಟನೆ ಹಾರಾಡಿಸುವಂತ ಧೀರ ಸಂಕಲ್ಪವನ್ನ ನಾವು ಮಾಡೋಣ. ಆ ಮೂಲಕ ಅಖಂಡ ಭಾರತವನ್ನ ನಿರ್ಮಾಣ ಮಾಡೋಣ. ಆ ಮೂಲಕ ಗೋ ಹತ್ಯಾ ವಿಷಯವನ್ನ ಪುತ್ತೂರಿನಲ್ಲಂತೂ ಬಂದ್ ಮಾಡೋಣ. ಲವ್ವಿನ ಜಾಲಕ್ಕೆ ಸಿಲುಕಿಸಿ ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮ ಸೋದರಿಯರನ್ನ ರಕ್ತದ ಮಡುವಿನಲ್ಲಿ ತೇಲಾಡಿಸುವ ಆ ಭ್ರಾಮಕ ಜಾಲದ ವಿರುದ್ಧ ಟೊಂಕ ಕಟ್ಟಿ ನಿಲ್ಲೋಣ. ಹಿಂದುತ್ವವನ್ನ ಉಳಿಸೋಣ. ಅದಕ್ಕಾಗಿ ವಿಟ್ಲದ ಮಣ್ಣಿನಲ್ಲಿ, ಆ ಉಳ್ಳಾಲ್ತಿಯ ನಡೆಯಲ್ಲಿ, ಆ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ಅತ್ಯಂತ ಪವಿತ್ರ ಸಂಕಲ್ಪವನ್ನ ಮಾಡೋಣ. ವ್ಯಕ್ತಿ ಪೂಜೆಯಲ್ಲ, ಇಡೀ ತಂಡ ಇರೋದ್ರಿಂದ. ಅವರೊಬ್ಬರೇ ಇದ್ದಿದ್ರೆ ವ್ಯಕ್ತಿ ಪೂಜೆ, ಆದ್ರೆ ಇಡೀ ತಂಡ ಇರೋದ್ರಿಂದ ಇದು ವ್ಯಕ್ತಿ ಪೂಜೆ ಅಲ್ಲ, ಇದು 100% ಸಿದ್ಧಾಂತದ ಪೂಜೆ ಬಂಧುಗಳೇ. ಸಿದ್ಧಾಂತದ ಪೂಜೆ, ಹಿಂದುತ್ವದ ಆರಾಧನೆ. ನಾವಿಷ್ಟು ಜನ ಸೇರಿದ್ದೇವಲ್ಲ, ಯಾರಾದರೂ ಬಂದು ಹೇಳ್ರಪ್ಪ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ. ಆದರೆ ನಮ್ಮ ಹಾಗೆ ಒಂದೊಂದ್ಸಲ ಅಪರೂಪಕ್ಕೆ ಜನ ಸೇರ್ತಾರೆ. ನಾಮಪತ್ರ ಸಲ್ಲಿಕೆಗೆ ದರ್ಭೆಯಿಂದ ಮಿನಿ ವಿಧಾನಸೌಧದ ತನಕ 10,000 ಜನ ಬರೋಬ್ಬರಿ ನಾವು ಸೇರಿದ್ದವಲ್ಲ. ಅವರು ಸೇರಿದ್ರು. ಆದರೆ ಅವರು ಸೇರಿದ ದಿನ ಸಾಯಂಕಾಲ ಒಬ್ಬ ಹುಡುಗ ನನಗೆ ಕಾಲ್ ಮಾಡಿ ಹೇಳಿದ, ಕೃಷ್ಣಣ್ಣ ವಿಷಯದಾದ ಗೊತ್ತುಂಡ ದಾದಮಾರಯ್ಯ ಬಾಲಕೃಷ್ಣ ದಾಲೈಜ್ಜಿ ಕೃಷ್ಣಣ್ಣ ಪೋಯಿನೆಕ್ಕೆ 500 ರೂಪಾಯಿ ತಿಕ್ಕುತುಂಡು ಅಂತಂದ. 500 ರೂಪಾಯಿ ತಿಕ್ಕುತುಂಡ ನಿಕ್ಲೆಗೆ ಎರೆಗಾಂಡಲ ತಿಕ್ಕುತುಂಡ. ಪ್ರೀತಿಡ ಬರ್ಪ ನಮ ಶ್ರದ್ಧೆಡ ಬರ್ಪ ಹಿಂದುತ್ವನ ಒರಿಪಾವಡು ಪಣ್ಪುನ ಸಂಕಲ್ಪ ನಮ್ಮವು. ಈ ಕಾರಣಗೋಸ್ಕರವಾದ ನಮ್ಮ ಪೂರೆರ್ಲ ಒಂಜಾತ ಯೋಚನೆ ಮಲ್ಪುಗ ಅರುಣಣ್ಣೆ ಈ ಸರ್ತಿ MLA ಆವಡು ಪಂಡದು ಕಾರ್ಯಕರ್ತೆ ನಿಶ್ಚಯಮಂತದೆ. ಆ ಒಂಜಿ ಸಂಕಲ್ಪನ ನಮ ಗೆಂದಾಕ ಪಂಡದು ಯಾನ ರಡ್ಡ ಪಾತೇರನ ಆ ಪಂಚಲಿಂಗೇಶ್ವರ ದೇವರಿನ ಪುಣ್ಯ ಪಾದಗೂ ಸಮರ್ಪಣೆ ಮಂತದು ವಿರಮಿಸಾವೆ. ಜೈ ಹಿಂದೂಸ್ಥಾನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.